ಮಂಗಳೂರಿನ ನಗರ ಸ್ಮಾರ್ಟ್ ಸಿಟಿಯಾಗಿ ರೂಪುಗೊಳ್ತಾ ಇದ್ದಂತೆ ನಗರದ ಕೆಲ ಹಳೆಯ ಸಿನಿಮಾ ಕೊಂಡಿಗಳು ಒಂದೊಂದಾಗಿ ಕಳಸ್ತಾ ಇವೆ. ಕೆಲ ಸಮಯದ ಹಿಂದೆ ಮಂಗಳೂರಿನ ಸೆಂಟ್ರಲ್ ಟಾಕೀಸ್ ಮುಚ್ಚಿ ನೆಲಸಮ ಮಾಡಲಾಗಿತ್ತು. ಇದೀಗ ಇನ್ನೊಂದು ಟಾಕೀಸ್ ಇತಿಹಾಸದ ಕಾಲಗರ್ಭಕ್ಕೆ ಸೇರ್ತಾ ಇದೆ. ಮಂಗಳೂರಿನ 5 ದಶಕಗಳ ಇತಿಹಾಸ ಹೊಂದಿರುವ ಜ್ಯೋತಿ ಟಾಕೀಸ್ ಇದೀಗ ಇತಿಹಾಸದ ಕಾಲಗರ್ಭಕ್ಕೆ ಸೇರ್ತಾ ಇವೆ. ಕಳೆದ ಕೆಲ ತಿಂಗಳುಗಳಿಂದ ಮುಚ್ಚಲ್ಪಟ್ಟಿದ್ದ ಚಿತ್ರಮಂದಿರದ ಕಟ್ಟಡವನ್ನ ಕೆಡವುವ ಕಾರ್ಯ ನಡೀತಾ ಇದೆ. ಈ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣ ತಲೆ ಎತ್ತಲಿದೆ. ಮಂಗಳೂರು ನಗರದ ಹೆಗ್ಗುರುತಾಗಿದ್ದ ಈ ಚಿತ್ರಮಂದಿರ ಕೋವಿಡ್ ಕಾಲಘಟ್ಟದಲ್ಲಿ ಮುಚ್ಚಲ್ಪಟ್ಟಿತ್ತು. ಜ್ಯೋತಿ ಟಾಕೀಸ್ ಅನೇಕ ಸಿನಿಮಾ ಪ್ರಿಯರಿಗೆ, ಅದರಲ್ಲಿಯೂ ವಿಶೇಷವಾಗಿ ತುಳು ಸಿನಿಮಾ ಪ್ರಿಯರ ಅಚ್ಚುಮೆಚ್ಚಿನ ಚಿತ್ರಮಂದಿರವಾಗಿತ್ತು. ಮಂಗಳೂರಿಗರ, ಅದರಲ್ಲೂ ಕೂಡ ತುಳುವರ ಹೃದಯದಲ್ಲಿ ಈ ಚಿತ್ರಮಂದಿರಕ್ಕೆ ವಿಶೇಷ ಸ್ಥಾನವಿದೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್ ಮತ್ತಿತರರು ಸೇರಿದಂತೆ ಹಲವಾರು ಸ್ಯಾಂಡಲ್ವುಡ್ ಚಲನಚಿತ್ರ ತಾರೆಯರು ತಮ್ಮ ಚಲನಚಿತ್ರಗಳ ಬಿಡುಗಡೆ ಸಮಯದಲ್ಲಿ ಚಿತ್ರಮಂದಿರಕ್ಕೆ ಭೇಟಿ ನೀಡ್ತಾ ಇದ್ರು. ಅತಿ ಹೆಚ್ಚು ತುಳು ಸಿನಿಮಾಗಳನ್ನು ಪ್ರದರ್ಶಿಸಿದ ಏಕೈಕ ಚಿತ್ರಮಂದಿರ ಇದಾಗಿದೆ. ಕೋಟಿ ಚೆನ್ನಯ್ಯ, ದಾರದ ಸೀರೆ, ಬದ್ಕೆರೆ ಬುಡ್ಲೆ, ಬಿಸತಿ ಬಾಬು ಹೀಗೆ ನೂರಾರು ಸಿನಿಮಾಗಳು ಜ್ಯೋತಿ ಟಾಕೀಸ್ನಲ್ಲಿ ಬಿಡುಗಡೆಗೊಂಡು ದಾಖಲೆ ನಿರ್ಮಿಸಿದ್ವು. ಪ್ರಾದೇಶಿಕ ಸಿನಿಮಾದ ಅಭಿಮಾನಿಗಳು ಜ್ಯೋತಿ ಟಾಕೀಸ್ಗೆ ಆದ್ಯತೆ ನೀಡ್ತಾ ಇದ್ರು, ಏಕೆಂದರೆ ವಾರಕ್ಕೊಮ್ಮೆ ತುಳು ಮತ್ತು ಕನ್ನಡ ಚಲನಚಿತ್ರಗಳ ಪ್ರದರ್ಶನದ ವೇದಿಕೆಯಾಗಿತ್ತು. ಇಲ್ಲಿಯವರೆಗೆ ತುಳು ಚಲನಚಿತ್ರಗಳ ನಿರ್ಮಾಪಕರು ಜ್ಯೋತಿ ಚಿತ್ರಮಂದಿರಕ್ಕೆ ಮೊದಲ ಆದ್ಯತೆ ನೀಡ್ತಾ ಬರ್ತಾ ಇದ್ರು. ಆದರೆ ಇದೀಗ ಎಲ್ಲವೂ ನೆನಪು ಮಾತ್ರ.